ಪಾವಗಡ ತಾಲೂಕಿನಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಭರದಿಂದ ಸಾಗುತ್ತಿದೆ. ಪಾವಗಡ ಜನತೆಯ ರೈತರಿಗೆ ಇಲಾಖೆಯಲ್ಲಿ ನೀಡುತ್ತಿರುವ ಬಿತ್ತನೆ ಬೀಜಗಳು ವಿವಿಧ ತಳಿಗಳಾದ ಶೇಂಗಾ, ಹೆಸರುಕಾಳು, ಹಲಸಂಡೆ, ತೊಗರಿ, ಭತ್ತ, ರಾಗಿ ಇನ್ನು ಮುಂತಾದ ಬಿತ್ತನೆ ಬೀಜಗಳನ್ನು ಪಡೆದು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ವೆಂಕಟಪ್ಪ ಕರೆ ನೀಡಿದರು. ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಮೂರ್ತಿ, ಕೃಷಿ ಇಲಾಖೆ ಪದಾಧಿಕಾರಿ ರಾಮಾಂಜಿನಪ್ಪ, ವೇಣು, ಮಧು ಸಂಸತ್ ಸಂಸ್ಥೆಯ ಪರವಾಗಿ ಕೆಒಎಫ್ ಬಾಲಾಜಿ ಹಾಗೂ ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮುಂತಾದ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಕೂಡ ಇವತ್ತು ಬೀಜ ಹಾಕೋದಕ್ಕೆ ವ್ಯವಸಾಯ ಮಾಡೋದಕ್ಕೆ ರೈತರು ಹೆದರ್ತಾರೆ. ಯಾಕಪ್ಪ ಹೆದರ್ತಾರೆ? ಲೇಬರ್ಗೆ ಹೆದರ್ತಾರೆ. ಯಾರು ಲೇಬರ್ ಕೆಲಸಿರ್ತಾರೆ, ಅದರಿಂದ ವ್ಯವಸಾಯ ಭಾಳ ಕಷ್ಟಕರವಾಗಿದೆ. ಇವತ್ತು 700-800 ಹೆಕ್ಟೇರ್ ಕಡಲೆ ಬೀಜ ಹಾಕ್ತಕ್ಕಂಥವರು ಇವತ್ತು ಒಂದು 200-300 ಹೆಕ್ಟೇರ್ ಹಾಕ್ತಾರೆ. ಯಾಕಂದರೆ ವ್ಯವಸಾಯ ಎಲ್ಲ ಏನು ಬೆಳೆಯಿಟ್ಟು ಮೇಲೆ ಬರುತ್ತೆ. ರೈತರಿಗೆ ಸಕಾಲಕ್ಕೆ ಮಳೆ ಬರಲ್ಲ, ರೋಗಗಳು, ಲೇಬರ್ ಪ್ರಾಬ್ಲಮ್, ಇವೆಲ್ಲ ಇದರಿಂದ ರೈತರಿಗೆ ಭಾಳ ತೊಂದರೆ ಇದೆ. ಇವತ್ತು SC STದವರು ಪಾಣಿ ಕೊಡಬೇಕು, ಆಧಾರ ಕಾರ್ಡ್ ಕೊಡಬೇಕು, ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಇಷ್ಟು ಕೊಟ್ಟರೆ ಅವ್ರಿಗೆ ಸಬ್ಸಿಡಿನಲ್ಲಿ ಕಡಲೆಕಾಯಿ